ಮಾತ್ರ ರೆಡಿ ಗಾಳಿ ಸದಿ ಮಣ್ಣು ಗಾಳಿ ಸದಿ ಒಂದು ಐಟ್ ಒಂದು ಈತೆಲ್ಲ ಕಲ್ಲು ತಿಕ್ಕಲ್ಲ ನೀಟ್ಲು ವರ್ಕ್ ಆಗ್ತದೆ ಆ ನೀಟ್ಲು ಬಂದಾಗ ಆ ಪಿನ್ ಉಂಡದು ಅವು ಜಾಮ್ ಆದ್ಬೇಕು ನಿಕ್ಲಿಗೆ ಐಟಿಗೆ 4 ಇದು 8 ರೋದ 4 ರೋದ ಉಂಟು ಆಯ್ತು ಒಂಜಿ ನೀಟ್ಲು ವರ್ಕ್ ಕಮ್ಮಿ ಆಡ್ದಂಡ ಇದು ಒಂಜಿ ಲೈನ್ ಕೆಲಸ ಮಾಡ್ತೀನಿ ಫಸ್ಟ್ ನೇನು ಇಂದು ಜಾಲಿಡ್ಲ ಓಕೆ ಇಂಚ ಚಾಪೇಟ್ ಬಾರ್ದು ಮನ್ಪುಲ್ಲ ಅಂಡಕ್ಕೆ ಎಣ್ಮ ಇಂಚು 11 ಇಂಚು ಮನ್ಪರ ಎಣ್ಮ ಇಂಚು 11 ಇಂಚಿದ 4 ರೋಡ್ ಬರ್ಕೊಂಡು ಇರ ಮೂಜಿ ರೀತಿಯ ವೆರೈಟಿ ಉಂಟು ಈ ರೀತಿ ನಡುಪುಣ ಮಿಷಿನ್ ಒಂಜಿ ಮಲ್ಲ ಕಂಡ ಒಂಜಿ ಗಂಟೆ ನಡುಪುಡು 4 ಕಂಡ ಉಂಟು ಮಲ್ಲ ಕಂಡ ಆಯ್ತು ವಿಸ್ತೀರ್ಣ ಬಂಡಿ ಮಲ್ಲ ಕಂಡ ಅವು ಒಂದು ಕುಳ್ಳುದು ಬಿಡುಪುಣ ಅಂಚಿನ ಐಟು 16 ರೋ ನಡೊಂದು ಹೋಗ್ಕೊಂಡು ಒಂಜಿ ಎಕರೆನ ಒಂಜಿ ಗಂಟೆ ಮುಗಿಕೊಂಡು ಇಂಕಲೊಂದು 2.5 ಗಂಟೆಗೆ ತಂದು ಎಳ್ಳೆ ಕಂಡ ಐನಾತು ಗಂಟೆ ಜಾಸ್ತಿ ಹೋಗ್ಕೊಂಡು ಮಲ್ಲ ಕಂಡ ಐನಾತು ಗಂಟೆ ಕಮ್ಮಿ ಬರ್ತದೆ ಪಶುಪತಿ ಅಂದ ಐಕ್ ಮಾತ್ರ ಟ್ರೇ ಸಸಿ ಅವು ಟ್ರೇನೇ ಬಿಡಪ್ಪ ಟ್ರೇ ಮಾಡ್ಕೊಡ ಟ್ರೇ ಮಂತನ ಭಾರಿ ಸೇಫ್ಟಿ ಒಂಜಿ ಎಕರೆಗೆ ನಿಗ್ಲಿಕ್ಕೆ 70 ಪೀಸ್ ಇತ್ತನೇ ಅವು 70 ಪೀಸ್ ಇತ್ತು ಒಂದು ಎಕರೆ ನಟ್ಟು ಒಂಜಿ ನೇಜಿಲ್ಲ ವೇಸ್ಟ್ ಆಗ್ತದೆ ನೆಟ್ಟು ಪ್ರಾರಂಭ ಮಾತ್ರ ಪೈರ್ ಮಣ್ಣನ್ನು ಜರಡಿ ಮಾಡ್ಕೊಡು ಚೋಕಡೆ ಜರಡಿ ಮಂತದ್ದು ನಮ್ಮ ಶೇಖರಣೆ ಮಾಡ್ಕೊಂಡು 5 ರೂಪಾಯಿ ಈ ರೀತಿ ಇದು 1 ಇಂಚಿ ದಪ್ಪ ಮಾಡ್ಕೊಡು 1 ಇಂಚಿ ದಪ್ಪ ಮಣ್ಣು 1 ಇಂಚಿ ದಪ್ಪ ಅಂತ ನಾವು ಸಿಂಕ್ ಆದ 3/4 ಇಂಚಿ ದಪ್ಪಲು 3/4 ಇಂಚಿ ದಪ್ಪನ ಕರೆಕ್ಟಾದ ವರ್ಕ್ ಹಾಕೋಣ ಮಾತ್ರ 5 ಜಾಸ್ತಿ ಮಣ್ಣು ಉಂಟುಂದ ಮಣ್ಣು ವರ್ಕ್ ಮಾಡ್ಕೊಂಡು ಮಣ್ಣಲ್ಲಿ ಆಡ ನೇಜಿ ಬರ್ತದೆ ಮಿತ ನೇಜಿ ಬತ್ತು ಕುಳ್ಳಿದೆ ಅವಿನ ಸಮಸ್ಯೆ ಬೊಕ್ಕ ಸಸಿ ಮಾತ್ರ ದಾಯಿ ನಮ್ಮ ಚಾಪೆ ನಡಿ ಅಥವಾ ಮಿಷಿನ್ ನಾಟಿಗೆ ಬರಡು ಪಂಡ ವಿಶೇಷವಾದ ನಮ್ಮಲ್ಪ 1 ಎಕರೆಗೆ 30 kg 40 kg ಬೀಜ ಉಪಯೋಗ ಒಂದೊಂದು ನೆಟ್ಟಿಂಚ ಬಂಡ ನಿಕ್ಲಿಗೆ 15 kg ಬೀಜನು ಪಾಡ್ದು 1 ಎಕರೆ ನಡುಪು ನಂಚನ ಅಂಡ ಇತ್ತ ಪ್ರಾರಂಭ ಅಂತ ನಮ್ಗೆ ಗೊತ್ತಿದ್ದ ಮಾಹಿತಿ ಕೊರತೆ ಅದು ದಪ್ಪ ಪಾಡುವ ಆತನ ಮಾಡ ನೆಕ್ಲೊಂದು ಮಿಷಿನ್ ಬೈದಂದು ಈ ಚಾಪೆ ಸಸಿ ಮಲ್ಪೇರು ಬೀಜ ಪಾಡಿರಲ್ಲ ಒಂದು ಮಿಷಿನ್ ಉಂಡಿತ್ತು ಅವು ಯಾಕಂದ್ರೆ ಸೆಟ್ ಪಣ್ಣ ಲೆಕ್ಕ ಮುಲ್ಪ ಜಾಸ್ತಿ ಜನ ಉಪಯೋಗ ಆನಂದಂಡ ನಮ್ಮ ಐದು ಮಿಷಿನ್ ಕೊಂಡ್ರೆಲ್ಲ ರೆಡಿ ಇತ್ತೆ ಬ್ರಹ್ಮಾವರಡು ಅವು ಉಪಯೋಗ ಅವನುಂಡು ಬ್ರಹ್ಮಾವರಡಿಗೆ ಒಂಜಿ ಟ್ರೇಗೆ 38 ರೂಪಾಯಿ ಕೊಂಡ ಚಾಪೆ ನೇಜಿನೇ ಕೊಡ್ಬೇಕು ಅಂಚಿನ ಸಿಸ್ಟಮ್లో ಬೈದು ಅಂಚೆ ಮುಲ್ಪಲ್ಲ ಜನಕ್ಕೆ ಅವೇರ್ನೆಸ್ ಅಂಡ ಅವೆಲ್ಲ ನಮ್ಮ ಕನಕ ಅಂಚಿನ ವ್ಯವಸ್ಥೆ ಮಾಡ್ಕೊಳ್ಳಿ ಬೊಕಂದು ನೇಜಿದು ಬೀಜೋಪಚಾರ ಮಾಡ್ಕೊಡು ಮೇನ್ ನಮ್ಮ ಇಂಚಿನ ಮಾಮೂಲಿ ಇಂಚಿನ ಕೊಣಪ ನೀರಿಗೆ ದೀಪ ಅಂಬಿ ನೀರು ಕೊರ್ಪ ಮೊಳಕೆ ಏರ್ಪ ದಕ್ಕದು ನೇಜಿ ಪಾದ ಬಿಡಪ್ಪ ಅದು ಮಾತ ಜಲ್ಲುಲ ಅರೆ ಜಲ್ಲುಲ ಪೂರ ಮೊಳಕೆ ಬರ್ಕೊಂಡು ಕೊಡಿಕೊಂಡು ನೆಟ್ಟಂಚ ಹತ್ತಿಂದೇನು ಉಪ್ಪದ ದ್ರಾವಣ ಪಾರ್ದು ನಮ್ಮ ಮಟ್ಟ ಟೆಕ್ನಿಕಲ್ ಸಿಸ್ಟಮ್ ಇಜ್ಜಂದು ಇರ್ತದೆ ಉಪ್ಪದ ದ್ರಾವಣ ಮಾಡ್ಬೋದು ಉಪ್ಪದ ದ್ರಾವಣ ಸರಿ ಪ್ರಮಾಣ ಪತ್ರ ಒಂದು ಮೊಟ್ಟೆ ಕೆತ್ತಿನ ಐಕೆ ಪಾಡ್ದನಾಗ 50 ಪೈಸೆ ಮಿತ್ತು ತೋಜಿನ ಲೆಕ್ಕ ಕೆತ್ತಿ ತೋಜಿನ ಸಮ ಪ್ರಮಾಣದ ದ್ರಾವಣ ಆತ್ರ ಲೆಕ್ಕ ಐಕೆ ಈ ಬಾರ್ನ ಪೂರ ಪಾಡು ಪಾಡ್ದನಾಗ ಎಡ್ಡೆ ಬಾರೆಡ್ಲ ಕೆಲವು ಜೊಲ್ಲು ಬರ್ತದೆ ಅವಳ ಮಿತ್ತು ಬರ್ತುಂಟು ಏನು ಪೂರ ದೆತ್ತದು ಪಿರೊಂದು 2-3 ಸರ್ತಿ ಏನು ಎಡ್ಡೆ ನೀರು ಚೀಪೆ ನೀರು ದೆಕ್ಕದು ಪಿರೋರ ಐಕೆ ಉಪ್ಪು ನೀರು ಅಂಬಿ ನೀರಿದ ಅಂಶ ಕೊಡ್ದು ಸೋಕಡೆ ಸಹ ಒಂದು ದಿನ 24 ಗಂಟೆ ಕಟ್ಟದಿನ ಒಳಗೆ ಬರ್ಕೊಂಡು ಈ ರೀತಿದ ತಟ್ಟಿ ಈ ರೀತಿಯ ಮಾಡಲು ಎಡ್ಡೆನ ಕಾಸ್ಟ್ಲಿ ಇದಾವೆ ಅವ್ರದ್ದು ಅಲ್ಲಜ್ಜಿ ನಮ್ಮ ಜಾಲೆಡ್ ಲಾಪನು ಚೀಪರ್ ಲಾಪನು ಬೇಕಂದು 1 ವರ್ಷಕ್ಕೆ ಬರ್ಕೊಂಡು 2-3 ವರ್ಷ ಏನು ಶೋಕ್ ದತ್ತಿನ 3 ವರ್ಷ ಬರ್ಕೊಂಡು ಐಕೆ ನಮ್ಮ ಉದ್ದ ಏತ್ಲ ಮಲ್ಪೋಲಿ ಇಂಚ ಅಡ್ಡ ಮಲ್ಪನಾಗ ನಾವು ರಡ್ ಟ್ರೇ ಬರ್ಪನ ಲೆಕ್ಕ ಸಾಧಾರಣ ಮುಲ್ಪ ಅಡ್ಡೋಡು ಮಂತ್ರ ರಡ್ ಪೀಸ್ ಮಲ್ಪೋಲಿ ಇದನ್ನ ಒಂದು ಎಲ್ಲಿ ಆನಂದ ಪಿರ ಜಾಸ್ತಿ ಸಿಸ್ಟಮ್ ಉಪಯೋಗ ಮಾಡ್ಕೊಡೋದು ಲೈಕ್ ಒಂಚೂರು ಸಮಾನವತ್ತು ಒಂದು ಈ ಒಂದು ಮಾಧವರೇನ ಬಗ್ಗೆ ಟ್ರೈನಿಂಗ್ ಉಂಟು ಅಂಚೆ ಅದು ಉದ್ದೋಗು ನಮ್ಮ ಏತ್ಲ ಮಲ್ಪೋಲಿ ಅಡ್ಡ ಮಲ್ಪನಾಗ ರಡ್ ಕಟ್ ಟ್ರೇ ಕಟ್ ಮಲ್ಪನಾಗ ಮಲ್ತೀರ ಏನಾದ್ರು ಮಲ್ತದೆ 3/4 ಇಂಚಿ ದಪ್ಪ ನಾವು ಕೂರಿಂಡೆ ಉಂಟು 1 ಇಂಚಿ ಮಣ್ಣು ಬಾರ್ದಾನ 3/4 ಇಂಚಿ ಹೊರಡು ಬೊಕ್ಕ ಸಮಾನವಾದ ಬೀಜ ಪಾಟ್ನಾಗ ಒಂಜಿ ಮಿತ್ತು ಬೂರಂದ ಲೆಕ್ಕ ಪ್ರಧಾನ ಪಾಡ ಪ್ರಧಾನ ಪಾಡ ಅನ್ಕೂಡಲೇ ನಮಗೂ ಸರಿಯಾಯಿನ ನೇಜಿ ಸಸ್ತಿಕೊಂಡು ಯಾನ್ ಎಕಡೆ ಪಣ್ಣ ಲೆಕ್ಕ 15 kg ಬಾರ ಯಾವುದು ಇದನ್ನ ನಮ್ಮ 35 kg ಬಾರಿನ ಪಾಂಡಲ 1 ಎಕರೆ ಪಾಡು ದಿನ ಇತ್ತು ಬೊಕ್ಕ ನೆಟ್ಟು ಈ ನೆಟ್ಟು ನಡ್ಡ ಸಾಧಾರಣ ರಡ್ಡೆರ್ದು ಮೂಜಿ ನೇಜಿ ಮಾತ್ರ ನಡ್ಕೊಂಡು ನಡ್ನಾಗ ಜಸ್ಟ್ ಭೂಮಿಗೆ ದೀಪನ ಆತಾನೆ ದೀಪನ ಜಾಸ್ತಿ ನಮ್ಮ ನಡ್ನಾಗ ಎಂಚ ಕೈ ದೆಪ್ಪ ಕೈ ಬೂರ್ಲು ಆತ ಕೈ ಊರು ಬರ್ತದೆ ತಾರ್ಪೋ ನೆಟ್ಟು ಅಂಚತ್ತು ಜಸ್ಟ್ ಭೂಮಿಗೆ ಆ ಕೆಸರಿಗೆ ಟಚ್ ಆಪನ ಆತು ನಮ್ಮ ನೀನು ನಡೆದು ನಾನು ಮೂಜಿ ದಿನ ಮಾತ್ರ ನೀರು ಕಟ್ಟರೆ ಬಲ್ಲಿ ಪಾಮೊಂದಿಪ್ಪು ತೊಂದರೆ ಜಾಲ ಒಂದಿದ್ದು ನನಗೆ 10 ದಿನ ಆನಾಗ ಒಂದು ನೇಜಿ ನಡೆದು 10 ದಿನ ಆನಾಗ ಒಂದು ವೀಡಿಯೋ ಆಗ್ತದೆ 900 ಬಲಿಪೋನ ಕೆಲಸ ತಲೆ ತಿಕ್ಕೊಂಡ್ಲಿ ಜನ ಮಂತ್ನ ಕ್ಲಿಪ್ ಆಗ್ತದೆ ಬರ ಅವು ಮನ್ಪೋಡು ಬೇರೆ 20 ಡೇಸ್ ಬೇರೆ 30 ದಿನ ಒಟ್ಟು ಮನ್ಪನಾಗ ಅವು ಬುಡು ಒಟ್ಟು ಸೇರು ನಂತರ ನಡೆಯ ಬುಕ್ಕ ಏನೋ ವೀಡರ್ ಬಲ್ತಾರೆ ಹಾಕೋದು ಗಾಡಿ 3 ಸತಿ ಪಾಂಡ ಭಾರಿ ಎಡ್ಡೆ ಟೆಂಡೆ ಜಾಸ್ತಿ ಬರ್ತದೆ ಪಿಲ್ಲೆ ನಮ್ಮ ನಡ್ನಂಚಿನ ಇಂಚಿನ ಪಿಲ್ಲೆ ಉಂಡ ಒಂದು ನಡ್ಪುಣೆ ರಡ್ಡ ಆತನ ಮೂಜಿ ನೇಜಿ ಇಂಚ ಹೋಗ್ಕೊಂಡು ಈ ಮೂಜಿ ನೇಜಿ ನಿಗ್ಲಿಗೆ ಕೊಯ್ಯರ ನನಗೆ 80 ಪಿಲ್ಲೆ ಬರ್ತಿತ್ತು ಈ 80 ಪಿಲ್ಲೆ ಬರೆಯರ ಕಾರಣದಾದ ಕೊಂಡ ನಿಗ್ಲ ಐನೊಳ ನಡತ್ತಿನ ಆದಿಪ್ಪು ಆತನ ಈ ವೀಡರ್ ಬಲ್ಪೈನ ಆದಿಪ್ಪು ಐನತ್ತು ಭೂಮಿ ನಮ್ಮ ಲೂಸ್ ಕೊಡ್ನತ್ತು ಪಿಲ್ಲೆ ಜಾಸ್ತಿ ಬರ್ತದೆ ನೀರು ಜಾಸ್ತಿ ಉಂಟ ಅನ್ನದಾನ ಮಾಡಿ ತುಯ್ಯ ಕೆಲವೊಬ್ಬರ ಕುತ್ತಿಗೆ ಮುಟ್ಟ ನೀರು ಬಿಡ್ಪೇರೆ ಈ ಪಿಲ್ಲೆ ಬರ್ತದೆ ನೀರು ಪನ ಉಂಟೋಡು ಜಸ್ಟ್ ಪನ ಏಪಲ ನಮ್ಮ ನೀರು ಜಾಸ್ತಿ ಕಟ್ಟರೆ ಬಲ್ಲಿ ಕಂಡೋಡು
ಫಜಿಲ್ ಬರ್ಪುನ ಕಾರೋಡು ಮಲ್ಪನಮ್ಮ ಮಾವು ಬರ್ಪುಡು ಆಂಡ ಐಕ್ ವೀಡರ್ ಕೊರೊಳಿ ಇದಕ್ಕಿಂತ 4 ಸಾಲ ನಿಕ್ಲೆಗ್ ಫೈಟ್ ಇಪ್ಪನೇದು ಅದು ಇಂಚಾಗ್ಲ ವೀಡರ್ ಬಲ್ಪವಲಿ ಇಂಚಲ್ಲ ವೀಡರ್ ಬಲ್ಪವಲಿ ಬೊಕ ಐಟ್ ರಡ್ಡ್ ಟೆಕ್ನಾಲಜಿ ಇತ್ತ ಏರೆಗ್ಲ ನೂಕೆರೆ ಆತನ ಕೈಟ್ ಶೈನ್ ಆಪುಂಡು ಐಕ್ ಮೋಟ್ರ್ ಮಿಕ್ಸ್ ಎಲ್ಲ ವೈದನು ನಮ್ಮಟ ಮೋಟ್ರ್ ಫಿಕ್ಸ್ ಮಾಡ್ತದೆ ಮೋಟ್ರ್ ನಮ್ಮಟ ಉಂಟು ನಮ್ಮಟ ನಿಕ್ಲ ಇಜ್ಜಿ ಕಾಣ್ತು ಭಾರಿ ಬೇಡಿಕೆ ಉಂಟು ಆ್ಯಂಡ್ ಎಂಕ್ಲೆ ಇಪ್ಪನ 2 ಪೀಸ್ ಅದ 3 ಪೀಸ್ ಇಪ್ಪುಂಡು ಮನೇಲಿ ಆ ಭಾಗೋಡು ಇನ್ನು ಮಾತೇನಿಲ್ಲ ಮಿಷಿನ್ ಹಾಕಿ ಅಂಚದು ಜನಕ್ಕೆ ಜಾಸ್ತಿ ಪ್ರೊವೈಡ್ ಮಾಡಿ ಎಂಕ್ಲು ಉಂಡು ವ್ಯವಸ್ಥೆ ಮಂತು ಕೊಡ್ತಾನೆ ಮ್ಯಾನುವಲ್ ಆದ್ಲ ಮನ್ಪೊಲಿ ಮೋಟ್ರ್ ಮಿಷಿನ್ ಮ್ಯಾನುವಲ್ ಅಂತ ಬಂಗ ಹಾಪುಡು 2 ಜನ ಬೋಡು ಒರಿ ಎದುರು ಬಲ್ಲು ಬತ್ತು ಒಯ್ತೊಂದು ಬೋಡು ತಿರೋದು ಅಂಚೆ ಇತ್ತನ ಸುಲಭ ಹಾಪುಂಡು ಇತ್ತೆ ಎಂಕ್ಲು ಬೊಕ್ಕ ಪಾಂಡ ಗಟ್ಟಿಲ್ಲ ಅಂದ್ರೆ ನೀರು ಜಾಸ್ತಿ ದೀವೊಂದು ನಮ್ಮ ವೀಡರ್ ಬಳಿ ಪೇರೆ ಬಲ್ಲಿ ಪನ ನೀರು ಇರ್ತದೆ ಪಡಪ ಕೊಡಿ ಕಜಾವ್ ಇತ್ತು ಮಣ್ಣುಗಳ ಬರ್ಬಿ ಸರ್ತಿ ನಮ್ಮ ಜಾಸ್ತಿ ಜನ ಮಲ್ತಂದ ಎಂಕ್ಲೊಂದು ಮಿಷಿನ್ ಮೂಲೆ ದಿಯಾರ ಆಪುಂಡು ಎಂಕ್ಲು ಮಿಷಿನ್ ಮೂಲೆ ದಿಂದ ನಿಕ್ಲೆಗೆ ಎಂಚಿನ ಆಪುಂಡು ಮಂಡ ನಿಕ್ಲೆ ಸಕಾಲ ಹೊಡ್ತಿಕ್ ನೇರ ಸೆಟ್ರ್ ಪಂಡೇರು ಜಯಶೀಲ್ ಪಂಡೇರು ಎಂಕ್ಲೆ ಸಕಾಲ ಹೊಡ್ತಿ ಕೂಜಿಂದು ದಾಯಿ ತುಕುಜಿಂದು ಮಂಡ ಎಂಕ್ಲು ಇಪ್ಪನ ಎಡಪದವಡು ಇಡೇಗ್ ಕುತ್ತಾರು ಬಾಡುದಂಡ ಆಯ್ನ ಮಧ್ಯೋಡು ಜಾತ್ರೆ ರೈತರನ್ನ ಬೇಡಿಕೆ ಅಪ್ಪಾಗ ಸರ್ವಿಸ್ ಕೊಡೋದು ಸಾಧ್ಯ ಆಪುಜಿ ಇನಿ ಮಾಧವೇರ್ ಪಂಡೇರು ಪೋಯ್ಸರ್ತಿ ಎಂಕ್ಲು ಅಂಚಿ ಬರೋಡು ಎಂಕ್ಲು ಇತ್ತೇನೆ ಒಂಜಿ ಟಿಲ್ಲರ್ ಬೊಕ್ಕ ಇಂಚಿಗೆ ಬುಡ್ತಾ ನನ್ನ ಫ್ಯೂಚರ್ ನಿಕ್ಲು ಮಾತ್ರ ಈತ ಜನ ಸೇರೊಂದು ಪ್ಲಾನಿಂಗ್ ಮಾಡ್ತಾರ ಒಂಜಿ ಭವಿಷ್ಯೋಡು ಕಂಡವರಿಪೋಡು ಕಂಡವರಿಪುನ ಅಲ್ಪ ನಮ್ಮ ದಾಯನ ತಗೊಂಡು ಇನಿ ಮಾತ ದುಡ್ಡು ಕೊರ ತಿಕ್ಕೊಂಡು ಆಂಡ ಬಾರ್ ಹರಿ ತಿಕ್ಕೊಂಡು ಬಂಡ ಮಸ್ತ್ ರೇಟ್ ಆದ್ರೆ ಬಡವರಿಗೆ ಇನ್ನು ಬಾರಿ ಬಂಗ ಆತಂದ್ರೆ ಇಂಕ್ಲು ನಮ್ಮ ಮೂಲಲ್ಲ ಅಂತ ತೊಂದರೆ ಇಜ್ಜಿ ಇಂಕ್ಲ ಆಮೇಲೆ ಕಿನ್ನಿಗೋಳಿಗೆ ಬರ್ತಂದ ಎಕರೆ ಗಟ್ಟಲೆ ಪಡೆಯಲು ಬಿಡ್ದುಂಡು ವಯಸ್ಸು ತಿಂಗಳು 40 ದಿನೇಶ್ವರಿಗೆ ಗೊತ್ತು 40 ಎಕರೆದಾತು ಜನಕ್ಕೆ ಮೋಟಿವೇಶನ್ ಮಾಡ್ತಿದ್ದು ಇಂಕ್ಲ ಏನು ನಡ್ಕೊಂಡು ಅಂತ ಕೆಲಸ ಮಾಡ್ತಾರೆ ಅಣ್ಣ ಒಂದು ಸಾರ್ವಜನಿಕವಾದ ಆವಡತ್ತೆ ಅಂತ ಸ್ವಚ್ಛತೆ ಸಾರ್ವಜನಿಕರ ಅವಲೊಂದು ಅಂತಲೇ ಉಂಪುನಂತ ವ್ಯವಸ್ಥೆನ ಸಾರ್ವಜನಿಕವಾದ ಮಲ್ಪುನಂತ ಇಷ್ಟ ಇಂಥ ಜನ ನಮ್ಮ ಒಟ್ಟು ಸೇರಿ ನಾನು ಇಂಕ್ಲ ಮಲ್ಲ ವ್ಯವಸ್ಥೆ ಮಾಡ್ತಿದ್ದು ಮಿಷಿನ್ ಮೂಲಕ ಕೊರೋಳಿ ಅದರೊಟ್ಟಿಗೆ ಬೋರ್ಡ್ ಆಫ್ನ ಟೆಕ್ನಿಕಲ್ ಕೊರೋಳಿ ಯಾಕಂದ್ರೆ ಈಗ ಸರ್ಕಾರ ಆತಿ ಕೃಷಿ ಇಲಾಖೆ ಎಕರೆಗೆ 700 ರೂಪಾಯಿ ಪ್ರೋತ್ಸಾಹಧನ ಕೊಡ್ತೀನಿ ಅದಕ್ಕೆ ಬಿತ್ತನೆ ಬೀಜಕ್ಕೆ ಸಬ್ಸಿಡಿ ಕೊಡ್ಕೊಂಡು ನಾನು ಸರ್ ಅವು ಹೋಯ್ ವರ್ಷ ಇತ್ತು ಸರ್ ಈ ವರ್ಷ ಐನ ಪಂಡ್ರೆಬಲ್ಲಿ ಸರ್ಕಾರದ ಪ್ಲಾನಿಂಗ್ ಆತಿದ್ದು ಮಂಡ್ಯ ಜೆ ಡಿ ಮೀಟಿಂಗ್ ಇದೆ ಸರ್ಕಾರ ಇಂಚಿನ ಮಂಡ ನನ್ನ ಏನ ಪ್ರಯೋಜನ ಬೈಜಿಗೆ ಅಂತ ಈ ಸರ್ತಿ 700 ರೂಪೀಸ್ ಕೆಜಿಗೆ ಎಕರೆಗೆ 2000 ಸಮಥಿಂಗ್ ಗೊತ್ತು ಸರಿ ಅದು ಎಕರೆಗೆ ಮಾತ್ರ 700 ರೂಪಾಯಿ ಸರ್ಕಾರ ಕೊಟ್ಕೊಂಡು ಅದಕ್ಕೆ ಸಂಬಂಧಪಟ್ಟ RTC ಬ್ಯಾಂಕ್ ಖಾತೆ ಜೆರಾಕ್ಸ್ ಒಂಜಿ RTC ಕೊಂಡು ಅವಿನ ಖಾತೆಗೆ ಜಮಾ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಬಿತ್ತನೆ ಬೀಜಕ್ಕೆ ಸಬ್ಸಿಡಿ ಉಂಟು ಬೊಕ್ಕ ಈ ಕೊರ್ಪೊರೇಷನ್ ಜಿಪ್ಸಮ್ ಇಪ್ಪು ಅದನ್ನು ಪೋಷಕಾಂಶ ಲಘು ಪೋಷಕಾಂಶಗಳನ್ನು ಕೂಡ ಸರ್ಕಾರ ಸಬ್ಸಿಡಿ ಕೊಟ್ಟು ಕಾರ್ಯಕ್ರಮ ಇತ್ತೆ ಬೈದಲು ಮಹಾಸಾಧನ ಎಕ್ಸಾಮ್ಸ್ ಇಂಪ್ಲಿಮೆಂಟ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಜನಟ್ಲ ಇತ್ತೇನೆ ನಿಕ್ಲೆ ಗೊತ್ತಿತ್ತ ಲೆಕ್ಕನೆ JLG ಸಂಘ ಅಂತಂದಿಲ್ಲ ಜಂಟಿ ಬಾಧ್ಯತಾ ಸಂಘಗಳು ಐನ ಉದ್ದೇಶದಾದ ಬಂಡ ಸಣ್ಣ ರೈತರು ಬೇಕಾ ಕೃಷಿಕರನ್ನ ಒಟ್ಟಾದ ಸೇರೊಂದು ಇಂಚಿನ ಈ ಮಿಷಿನ್ ತುಲೆ 2,80,000 ರೂಪಾಯಿ ದನ್ನ ಹಾಕೊಂಡು ನೆಟ್ಟು 4 ರೋ ಬರ್ಕೊಂಡು 4 ರೋದ 4 ಸಾಲು ನಡ್ಪುನ ಅದಕ್ಕೆ 2,46,000 ರೂಪಾಯಿ ಇತ್ತು ಸರ್ಕಾರ ಐಕ್ 1 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ಕೊಂಡು ನಮ್ಮ JLG ಸಂಘ ಮಲ್ತೊಂದಂದ ಐಕ್ ಸಹಾಯಧನ ಆತನ ಏನೊಟ್ಟಿಗೆ ಸಾಲ ಸೌಲಭ್ಯ ಕೊಡ್ಪದು ಮುಲ್ಪ ಈ ಭಾಗಗಳು ಈತ ಜನ ರೈತರು ಇತ್ತು ಒಂಜಿ ರೈತಗೆ ಒಂದು ಉದ್ಯೋಗ ಅಲ್ಲ ಆತ ರೈತರಿಗೆ ಸರ್ವಿಸ್ ಕೊಟ್ಟರೆ ಒಂದು ಅವಕಾಶ ಎಲ್ಲ ತಿಕ್ಕೊಂಡು ಇನ್ನು ಮಿನಿ ಟ್ರ್ಯಾಕ್ಟರ್ ಬೈದನೆ ಟಿಲ್ಲರ್ ಏರಿಯಾಗಳ ಬೋರ್ಡ್ ಚೆಂಕು ನಾವು ತಿಂತ ಮಾತು ಇನ್ನು ತಿರ್ಗಂದು ಐನ ಪಿರೋಡ್ ಪಾರ ತಯಾರಿಸಿದ್ರು ಕುಳ್ಳದ ಬೋರ್ಡ್ ಅಂತ ಮಿನಿ ಟ್ರ್ಯಾಕ್ಟರ್ ಬೈದನೆ 6 ಲಕ್ಷ ರೂಪಾಯಿ ಹೇಗೆ ಬೈದನೆ SC/STಗೆ 35% ಅನ್ನ ಸಬ್ಸಿಡಿ ಉಂಟು ನಮ್ಮೇಟು ನಮ್ಮ ಅದರ್ಸ್ಗೆ 1,20,000 ರೂಪಾಯಿ ಸಬ್ಸಿಡಿ ಅವೆಲ್ಲ ನಮ್ಮ ಪರ್ಚೇಸ್ ಮಾಡ್ತಾರೆ ಅವಕಾಶಗಳಿಲ್ಲ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟರೆ ಬಡೋದು ಈ ಒಂದು ಪೈರು ಹೆಚ್ಚಂಶ ಜಯಶೀಲರು ಈ ಒಂದು ದುಮ್ಮಲ ಮಲ್ತೇರಿ ಹೆಚ್ಚಂಶಾರು ಈ ರೀತಿ ಡೆಮೋ ಮಲ್ತೊಂದು ಜನರಿಗೆ ಅವೇರ್ನೆಸ್ ಕೊಡ್ಪಂಚ ಕಾರ್ಯಕ್ರಮ ಫಸ್ಟ್ ನಿಕ್ಲೆ ರಿಕ್ವೆಸ್ಟ್ ಮಾಡ್ತೈತೆ ಇನ್ನೂ ಸರಿ ಅನ್ನಂಡ ನಮ್ಮ ನೇಜಿ ಸಕ್ಸಸ್ ಇನ್ನೂ ಸರಿ ಇಜ್ಜಿಂದ ನೇಜಿ ಎಡ್ಡೆ ಬರೆಯೋದು ಸಾಧ್ಯ ಇಜ್ಜಿ ದಯನ್ ಪಂಡ ನೆಟ್ಟು ಕಲ್ಲು ಇತ್ತಿನ ಬ್ಲಾಕ್ ಆಗ ಆ ನೀಡ್ಲು ವರ್ಕ್ ಜಸ್ಟ್ ನೀಡ್ಲು ಈತೆ ಕೆಲಸ ಅಂದೆ ಇದೇನು ಗುದ್ದೊಂದು ಕೆಲಸ ಅನ್ಕೊಂಡು ಆಂಡ ಒಂದು ದಪ್ಪ ಮಣ್ಣು ಅನ್ನೋದಂಡ ಮಣ್ಣು ಮಾತ್ರ ಗೆತ್ತೊಂಡು ಈ ನೇಜಿಂದ ನೇರ ತಯಾರಿದ್ದು ಅದು ದಯಮಾಡ್ತದೆ ಪ್ರಥಮ ಅಂತೋಡು ನಿಕ್ಲು ಓಲೆ ಏರೆ ಮಲ್ಪಲೆ ಚಾಪೆ ಸಸಿ ಮಲ್ಪನೇನು ಭಾರಿ ಜಾಗೃತಿ ಮಲ್ಪಲೆ ಮಣ್ಣು ಒಂಜಿ ಅರೆಗ್ಗಲಡಿ ನಮ್ಮ ಸಾಧ್ಯ ಏನಾಯ್ತು ಒಂದು 21 ಒಂದು ಎಕರೆಗೆ 21 ಬುಟ್ಟಿ ಮಣ್ಣು ಯಾವ 21 ಬುಟ್ಟಿ ಮಣ್ಣನ್ನು ಕೊಡ್ತಿದ್ದು ನಮ್ಮ ಶೇಖರಣದಿ ಒಂದು ತುಂಬ ಗೊತ್ತಿತ್ತಾಗಲೇ ಮಾತಾ ಸೂಟನ್ ಮಲ್ತಂದಂಡ ಮರಿಯಲು ಬೋಡು ಅಂಡದೆ ನಮ್ಮ ಕಟ್ಟು ದೀಪನ ಇಟ್ಕೊಂಡು ಇಂಚಿನ ಪುರ ಕ್ರಮ ಇತ್ತು ಅಂಚನೆ ಈ ಸರ್ತಿ ನನ್ನ ಇಂಚಿನ ನೋಡ್ಕೊಂಡ ಎಡ್ಡೆ ಮಣ್ಣು ಬೊಕ್ಕ ಜಾಸ್ತಿ ಎಂಕ್ಲು ಮುಲ್ಪ ನಮ್ಮ ಮನೆಯಲ್ಲದ ತಿರ್ತು ಶೆಟ್ನ ಇಲ್ಲ ನಡೆಯಬಹುದು ಅಲ್ಪ ಹಾಕ್ಲಿ ಎಂಚೆ ಅಂತೇಳ್ಕೊಂಡ ಮಣ್ಣು ಎಡ್ಡೆ ತಿಕ್ಕೊಂಡು ಸಮುದ್ರದ ಬದಿತ ಮಣ್ಣು ಅದೇ ತುದೆತ್ತ ಬರಿತ ಮಣ್ಣು ಕೊಡ್ತೀವಿ ಐಟು ಮಾವು ಇಲ್ಲಿ ಪಂತಿ ಬರ್ತೀನಿ ಅವು 6 ಮಣ್ಣು ಪೇರು ಎಂಕ್ಲ ಈ ಕಂಡೋಡೆ ಇಜ್ಜಂಡು ಅವು ಅಳ್ತು ಬರ್ತೀನಿ ಅಂಚದು ಮಣ್ಣು ಆಯ್ಕೆ ಮಾಡ್ಕೊಂಡು ನಮ್ಮ ಕಂಡೋಡೆ ಆಯ್ಕೆ ಅಂತ ಮಣ್ಣು ಬಿದೈದುಕೊಂಡ್ರೆ ಪೋಡ್ಚು ಮಣ್ಣು ಅವಳ ನಿಕ್ಲೆಗೆ ಬೇತೆ ಬೇತೆ ಕಲೆಯಲು ಬರ್ಪ ನಿಕ್ಲೆ ಗೊತ್ತಿಪ್ಪು ಎಂಕ್ಲು ಒಂಜಿ ಡಾಕ್ಟ್ರು ನಿಂತಿ ಕಲ್ಲು ಹೋದಿತ್ತ ಅವೊಂಜಿ ಮಂಜಲು ಪೂ ಬರ್ಪ ನಿಕ್ಲೆ ಗೊತ್ತು ಕರೆಕ್ಟ್ ಇಂದೇನು ಅಳಿಪೇರ್ನೆ ಬಂಗ ಅಂಡಾರೆ ಲಾಸ್ಟ್ ಕಾರಣ ಇಡೀ ಕಂಡೋಡು ತೋಟೋಡು ಪೂರ ದಿಕ್ಕಲು ಬರ್ತದೆ ದಯಂಡ ಮಣ್ಣು ಬೇತೆ ಕಿಡ್ಕೊಂಡು ಅಂತಿದ್ದಾರೆ
ದಯಮಾಡಿ ಮಣ್ಣಲ್ಲ ನಮ್ಮ ಜಾಗ್ರತೆ ಆಯ್ಕೆ ಮಾಡ್ಕೊಂಡು ಕೆಲವೊಂದು ಮೂಲಭೂತ ಸಮಸ್ಯೆಗಳು ಬರ್ತದೆ ನಮ್ಮ ಈ ಸರ್ತಿ ಪ್ಲಾನಿಂಗ್ ಮಾಡ್ತಾ ಕೆಲವು ಕಡೆ 2,000 3,000 ಕಣ ಇದೆ ಅಂಡಂದು ಭಾರಿ ಬೆಸ್ಟ್ ನಮ್ಮ ಬೇರೆ ನೆಟ್ಟು ದಾದ ಲಾಭ ಅಂತ ಬಂದ ಒಂಜಿ ಬೇರು ವೇಸ್ಟ್ ಆಗ್ತದೆ ನಮ್ಮ ನೇಜಿ ದೆಪ್ಪನಾಗ ನಮ್ಗೆ ಗೊತ್ತಿತ್ತು ಮಾತ್ರ ನೇಜಿ ದೆಪ್ಪನಾಗ ನೇಜಿ ದೆಪ್ಪ ಎತ್ತದಕ್ಕೆ ಆಯ್ನ ಮಣ್ಣು ಉಪ್ಪಲ್ ಬರೋದು ಅವು ಏನು ಕಟ್ಟ ಬಾರಿ ಕೋಡಿಗೆ ನೇಜಿ ಕೊಂಡು ಜೋಗು ಬರ್ತಾನೆ ಗಟ್ಟಿ ಬರ್ತದೆ ಜನ ಈರೆಗೆ ಕೋಳಿ ಕೊಡ್ತಲ್ಲ ಇದಕ್ಕಂದ್ರೆ ನಮ್ಮ ಕೊರತೆ ಬರ್ತದೆ ನಮ್ಮ ಸಸಿ ಮಾಡಿ ಕೆಂಚೂರು ಕೋಳಿ ಕಟ್ಟ ನಮ್ಮ ಮಾಮೂಲಿ ಮಾಮೂಲಿ ಕೂಡ ನಡ್ತಾರೆ ನಮ್ಮ ನಡ್ಕೊ ಆತೇ ಪಿಲ್ಲೆ ಬರ್ತದೆ ಐದು ಒಂದಿನ ಜಾಸ್ತಿ ಚೂರು ನಡುವ 20 days ಬರೋದು ಏಳು ನಡೋಲಿ 5 ನಡೋಲಿ 3 ನಡೋಲಿ ಗಟ್ಲ ನಡೋಲಿ ನಮ್ಮ ಬೈಲಿಗೆ ತಾನೇ ಕೊಂಡು ರಕ್ತ ಜಾಸ್ತಿ ಇಂಗ್ಲೀಷ್ ಗಟ್ಟಿ ನಡೋಡ ಇಲ್ಲ ಪ್ರಮಾಣ ಅಥವಾ ಮಿಷಿನ್ ಹಾಕಿ ಗಡೇ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕರ್ನಾಟಕ ಸರ್ಕಾರ ಇದರ ಜಂಟಿ ಆಶ್ರಯದಲ್ಲಿ ಕಳೆದ 4 ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯಾದ್ಯಂತ ಕೃಷಿ ಯಂತ್ರಧಾರೆ ಕಾರ್ಯಕ್ರಮವನ್ನು ಆರಂಭಿಸಿದ್ದು, ಈ ಯಂತ್ರಧಾರೆಯ ಅಡಿಯಲ್ಲಿ ರೈತರಿಗೆ ಪೂರಕವಾದಂತಹ
ಬಹಳಷ್ಟು ಯಂತ್ರಗಳನ್ನು ನಾವು ಅತಿ ಕಡಿಮೆ ದರದಲ್ಲಿ ಅತಿ ವೇಗವಾಗಿ ಕೃಷಿಯನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಕಳೆದ 4 ವರ್ಷಗಳಿಂದ ನಡೆಸ್ತಾ ಬಂದಿದ್ದೇವೆ. ಮಂಗಳೂರು ತಾಲೂಕಿನ ಗುರುಪುರ ಹೋಬಳಿಯಲ್ಲಿ ಈಗಾಗಲೇ ಯಂತ್ರಧಾರ ಮಿಷನ್ಗಳನ್ನು ನಾವು ಒದಗಿಸಿಕೊಡುವಂಥ ಕೆಲಸಗಳನ್ನು ಮಾಡಿದ್ದೇವೆ. ಮಂಗಳೂರು ತಾಲೂಕಿನಾದ್ಯಂತ ಈ ಮಳೆಗಾಲದ ಸಂದರ್ಭದಲ್ಲಿ ರೈತರಿಗೆ ಪೂರಕವಾಗಿ ಏನೆಲ್ಲ ಕೃಷಿ ಚಟುವಟಿಕೆಗಳ ಅವಶ್ಯಕತೆ ಇದೆ ಅದಕ್ಕೆ ಪೂರಕವಾದ ಯಂತ್ರಗಳಾಗಿರ್ಬೋದು, ಭತ್ತನ ಕೃಷಿ ನಾಟಿ ಮಾಡುವಂಥದ್ದಾಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು, ಟಿಲ್ಲರ್ ಆಗಿರ್ಬೋದು, ಈ ಎಲ್ಲ ಯಂತ್ರಗಳನ್ನು ಕೂಡ ನಾವು ರೈತರಿಗೆ ಹೊರಗಡೆ ಸಿಗುವಂಥ ದರಗಳಿಗಿಂತ ಕಡಿಮೆ ದರದಲ್ಲಿ ನಾವು ಕ್ಷೇತ್ರದ ಮುಖಾಂತರ ಒದಗಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಕಳೆದ ಸುಮಾರು 4 ವರ್ಷಗಳಲ್ಲಿ ಮಂಗಳೂರು ತಾಲೂಕಿನಾದ್ಯಂತ ಸುಮಾರು ನಾವು 10,000ಕ್ಕೂ ಮಿಕ್ಕಿ ರೈತರುಗಳನ್ನು ನಾವು ಈಗಾಗಲೇ ರೀಚ್ ಮಾಡುವಲ್ಲಿ, ಅವರಿಗೆ ತಲುಪಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಈ ವರ್ಷ ಕೂಡ ಇದಕ್ಕೆ ಪೂರಕವಾಗಿ ಬೇರೆ ಬೇರೆ ಪ್ರದೇಶಗಳಿಂದ ನಾವು ಯಂತ್ರಗಳನ್ನು ತರಿಸಿ ಅವರಿಗೆ ಅತಿ ಸುಲಭ ರೀತಿಯಲ್ಲಿ ಈ ಒಂದು ಯಂತ್ರಗಳ ಮುಖಾಂತರ ಹೆಚ್ಚು ಲಾಭ ಗಳಿಸುವಂತಹ ಅತಿ ವೇಗವಾಗಿ ಕೃಷಿಯನ್ನು ಮಾಡುವಂಥ ಒಂದು ಅವಕಾಶವನ್ನು ಈ ವರ್ಷದಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ. ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಈ ಪ್ರದೇಶಗಳಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಪ್ರಥಮವಾಗಿ ಈ ಒಂದು ಪ್ರದೇಶಗಳಲ್ಲಿ ನಮ್ಮ ರೈತರ ಜಯಶೀಲ ಶೆಟ್ಟಿಯವರ ಗದ್ದೆಯಲ್ಲಿ ಸಂಜೀವ್ ಶೆಟ್ಟಿ ಮತ್ತು ಜಯಶೀಲ ಶೆಟ್ಟಿಯವರ ಗದ್ದೆಯಲ್ಲಿ ಪ್ರಾತ್ಯಕ್ಷತೆ ಮುಖಾಂತರ ಮಿಷನ್ ನಾಟಿಯಲ್ಲಿ ಹೇಗೆ ನಿರ್ವಹಣೆ ಮಾಡಬಹುದು. ಇವತ್ತು ನಾವು ಗಮನಿಸಿದ ಪ್ರಕಾರ ಕೂಲಿ ಆಳುಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಎಲ್ಲಿ ಹೋದರೂ ಕೂಲಿ ಆಳುಗಳ ಸಂಖ್ಯೆ ಸಿಗ್ತಾ ಇಲ್ಲ. ಗದ್ದೆಯಲ್ಲಿ ನಾಟಿ ಮಾಡುವಂತಹ ವ್ಯವಸ್ಥೆಗಳಲ್ಲಿ ಬಹಳಷ್ಟು ನಾವು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಬೇಕಾಗುತ್ತೆ. ಈ ದೃಷ್ಟಿಯಲ್ಲಿ ಯಂತ್ರಗಳ ಮುಖಾಂತರ ಹೇಗೆ ನಾವು ಭತ್ತವನ್ನು ನಾಟಿ ಮಾಡಬಹುದು, ಅದರ ಜೊತೆಯಲ್ಲಿ ಅದನ್ನು ಹೇಗೆ ಕಟಾವು ಮಾಡುವಂಥ ವ್ಯವಸ್ಥೆಗಳನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಪ್ರಾತ್ಯಕ್ಷಿತವಾಗಿ ನಾವು ಅವರಿಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟು ಆ ಮೂಲಕ ಈ ಪ್ರದೇಶದಲ್ಲಿರುವಂಥ ಎಲ್ಲ ರೈತರಿಗೂ ಕೂಡ ಅದರ ಮಾಹಿತಿಯನ್ನು ಒದಗಿಸಿ ಅವರ ಗದ್ದೆಗಳಲ್ಲಿ ಕೂಡ ಈ ಒಂದು ಮಿಷನ್ ನಾಟಿಯ ಮುಖಾಂತರ ಹೆಚ್ಚು ಅಭಿವೃದ್ಧಿಪಡಿಸಿ ಅವರನ್ನು ಲಾಭದಾಯಕವನ್ನಾಗಿ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅವರ ಮುಖಾಂತರ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಸುಮಾರು 167 ಕೇಂದ್ರಗಳಲ್ಲಿ ಸುಮಾರು 126 ಕೋಟಿ ರೂಪಾಯಿಯ ಯಂತ್ರಗಳನ್ನು ನಾವು ಈಗಾಗಲೇ ಈ ಪ್ರದೇಶದಲ್ಲಿ ಅನುಷ್ಠಾನ ಮಾಡುವಂಥ ಕೆಲಸಗಳನ್ನು ಮಾಡಿದ್ದೇವೆ. ಇದಲ್ಲದೆ ಇನ್ನೂ ಹಲವು ಕಾರ್ಯಕ್ರಮಗಳನ್ನು ಪೂಜ್ಯರು ಅಳವಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಕೆರೆಗಳ ಅಭಿವೃದ್ಧಿ ಕಾರ್ಯಕ್ರಮ ಆಗಿರೋದು ರೈತರಿಗೆ ಪೂರಕವಾಗಿ ಸುಮಾರು 250ಕ್ಕೂ ಮಿಕ್ಕಿ ಕೆರೆಗಳನ್ನು ಕರ್ನಾಟಕ ರಾಜ್ಯಾದ್ಯಂತ ಅಭಿವೃದ್ಧಿಪಡಿಸಿ ಕೃಷಿಗಳಿಗೂ ಮತ್ತು ಕುಡಿಯುವ ನೀರಿಗೂ ಪೂರಕವಾದಂಥ ಕೆರೆಗಳನ್ನು ಒದಗಿಸಿಕೊಡುವಂಥ ಕೆಲಸಗಳನ್ನು ಇವತ್ತು ಮಾಡಲಾಗಿದೆ. ಅದಲ್ಲದೆ ಬೇರೆ ಬೇರೆ ರೀತಿಯ ಯಂತ್ರೋಪಕರಣಗಳು ಅಥವಾ ಗಿಡ ನಾಟಿ ಮಾಡುವಂಥ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಉಪಕಸುಬುಗಳಾಗಿರ್ಬೋದು, ಕೋಳಿ ಸಾಕಾಣಿಕೆ ಮಾಡುವಂಥ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಅನುಷ್ಠಾನ ಆಗ್ತಾ ಇದೆ. ಆ ಎಲ್ಲ ಪ್ರಯೋಜನಗಳನ್ನು ಮುಂದಿನ ದಿನಗಳಲ್ಲಿ ರೈತರು ಇನ್ನಷ್ಟು ಪಡ್ಕೊಂಡು ಅವರು ಸ್ವಾವಲಂಬನೆಯಾಗಿ ಬದುಕುವಂಥ ಒಂದು ಕೆಲಸ ಆಗಲಿ ಅಂತೇಳಿ ಕ್ಷೇತ್ರದ ಮುಖಾಂತರ ನಾವು ಆಶಿಸ್ತೀವಿ. ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಅದನ್ನು ಸಾಕ್ಷಾತ್ಕಾರಗೊಳಿಸುವಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮೆಲ್ಲ ರೈತ ಬಂಧುಗಳು ಕೂಡ ಈ ಮಳೆಗಾಲದ ಆರಂಭದಲ್ಲಿ ಬಹಳಷ್ಟು ತಮ್ಮ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಪರಮ ಪೂಜ್ಯ ಡಾಕ್ಟರ್ ಡಿ ವಿ ವೀರೇಂದ್ರ ಹೆಗ್ಗಡೆ ಅವರು ಪೂಜ್ಯ ಕಾವಂದರ ನೇತೃತ್ವದಲ್ಲಿ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಮಧ್ಯಮ ವರ್ಗದ ಮತ್ತು ಬಡ ಜನರಲ್ಲಿ, ಕೃಷಿಕರಲ್ಲಿ ಒಂದು ಹೊಸ ಆಶಾಭಾವನೆಯನ್ನು, ಭರವಸೆಯನ್ನು ಮೂಡಿಸ್ತಾ ಇದೆ. ನಾವು ನೋಡ್ತಾ ಇದ್ದೇವೆ ಇವತ್ತು ಭಾಳಷ್ಟು ಗದ್ದೆಗಳೆಲ್ಲ ಇವತ್ತು ಬಿಲ್ಡಿಂಗ್ಗಳಾಗಿ ಪರಿವರ್ತನೆಗೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ನಮ್ಮ ಕೃಷಿಕರು ಈ ಬಗ್ಗೆ ವಿಶೇಷ ಒಲವನ್ನು ತೋರಿಸಿಕೊಂಡು ಇವತ್ತು ಗದ್ದೆ ನಾಟಿ ಮಾಡೋ ಮೂಲಕ ನಮಗೆ ಒಂದೊತ್ತಿನ ಅನ್ನಕ್ಕೆ ಸಹಕಾರಿ ಆಗ್ತಾ ಇದ್ದಾರೆ. ಬಹುಶಃ ಇವತ್ತು ಅನ್ನ ಇರೋದಿದ್ರೆ ನಾವೆಲ್ಲ ಬದುಕುವಂಥ ಸಾಧ್ಯತೆಗಳಿಲ್ಲ. ಆದರೆ ಕೃಷಿ ಅಳಿವಿನ ಅಂಚಿನಲ್ಲಿದೆ. ಕೆಲಸಕ್ಕೆ ಈಗಾಗಲೇ ಕೃಷಿಕರ ಒಂದೇ ಬೇಡಿಕೆ, ನಾವು ಬೆಳೆಯುವಂಥ ಗದ್ದೆಗಳಲ್ಲಿ ಸರಿಯಾಗಿ ಕೆಲಸಕ್ಕೆ ಜನ ಸಿಗ್ತಾ ಇಲ್ಲ ಅಂತೇಳಿ. ಆದರೆ ಇವತ್ತು ಯಂತ್ರಧಾರೆ ಎಂಬ ಹೊಸ ಆವಿಷ್ಕಾರದೊಂದಿಗೆ ಜನರಲ್ಲಿ ಮತ್ತೆ ಭರವಸೆಯನ್ನು ಮೂಡಿಸಿ ಇಲ್ಲ ಕೃಷಿಯನ್ನು ಉಳಿಸಬಹುದು ಎಂಬ ಸತ್ಯವನ್ನು ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ತೋರಿಸಿಕೊಟ್ಟಿದೆ. ಅದರ ಜೊತೆಯಲ್ಲಿ ಜಿಲ್ಲಾ ಪಂಚಾಯತ್ ವತಿಯಿಂದ ಕೂಡ ಇವತ್ತು ಕೃಷಿಕರಿಗೆ ಭಾಳಷ್ಟು ಸವಲತ್ತುಗಳಿವೆ. ಭಾಳ ಉತ್ತಮವಾದಂಥ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇಲ್ಲಿಯ ಸಂಘಟಕರು ವಿಶೇಷವಾಗಿ ಈ ಒಂದು ಇವತ್ತು ನಾಟಿ ಮಾಡುವಂತಹ ಈ ಒಂದು ಗದ್ದೆಯ ಮಾಲೀಕರಾದಂಥ ಜಯಶೀಲ ಶೆಟ್ಟಿಯವರು ಇರ್ಬೋದು, ಸಂಜು ಅಣ್ಣ, ಸುರೇಶ್ ಅಣ್ಣ ಇರ್ಬೋದು, ಇವರೆಲ್ಲ ನೇತೃತ್ವದಲ್ಲಿ ಮತ್ತೊಮ್ಮೆ ಹೊಸ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಇಂಥ ನಿಟ್ಟಿನಲ್ಲಿ ತಮ್ಮೆಲ್ಲರ ನೇತೃತ್ವದಲ್ಲಿ ಮತ್ತೊಮ್ಮೆ ಇಲ್ಲಿಯ ಸ್ಥಳೀಯ ಕೃಷಿಕರನ್ನು ನೀವು ಒಂದು ಮಾಡಿದರೆ ಖಂಡಿತವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿಂದ ಭಾಳಷ್ಟು ಅನುದಾನಗಳು ಇವತ್ತು ಕೃಷಿಕರಿಗೆ ಸಿಗ್ತಾ ಇದೆ. ಆದರೆ ಯಾರು ಕೂಡ ಅದನ್ನು ಸರಿಯಾಗಿ ಸಮರ್ಪಕವಾಗಿ ಯೂಸ್ ಮಾಡ್ತಾ ಇಲ್ಲ. ನಾವು ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಭಾಳಷ್ಟು ಜನ ಇದರ ಪ್ರಯೋಜನವನ್ನು ತಗೊಳ್ತಾ ಇದ್ದಾರೆ. ಮಂಗಳೂರು ತಾಲೂಕಿನವರು ಏನು
ಯಾಕಂತ ಹೇಳಿದ್ರೆ ಫಾಲೋಅಪ್ ಇರುತ್ತೆ. ಅದನ್ನು ಮಾಡಿದರೆ ಖಂಡಿತ ಸ್ನೇಹಿತರೆ ಮತ್ತೊಮ್ಮೆ ನಮ್ಮಲ್ಲಿ ಹೊಸ ರೀತಿಯ ಭರವಸೆಯ ಬೆಳಕು ಮೂಡ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆಗೆ ನನ್ನ ಸ್ಥಳೀಯ ಆಡಳಿತದ ಎಲ್ಲ ಗ್ರಾಮ ಪಂಚಾಯತ್ ಇವತ್ತು ಸ್ಥಳೀಯ ಆಡಳಿತ ಕೂಡ ಇದರ ಜೊತೆ ಕೈ ಸೇರಿಸುವಂಥದ್ದು ಬಹಳ ಸಂತೋಷದ ವಿಚಾರ. ಈ ಒಂದು ಸೇವೆ ಗ್ರಾಮಕ್ಕೆ ಮಾದರಿಯಾಗಲಿ. ಮುಂದಿನ ದಿನಗಳಲ್ಲಿ ಬಂಜರುಳಿದಂಥ ನನ್ನ ಒಂದೇ ಬೇಡಿಕೆ, ನಾನು ಈಗಾಗಲೇ ಭಾಳಷ್ಟು ಕೃಷಿಕರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ನನಗೆ ಮತ್ತೊಂದು ಸಂತೋಷದ ವಿಚಾರ ಏನಂತ ಹೇಳಿದರೆ, ಕೇವಲ ಕೃಷಿಕರು ಮಾತ್ರ ಅಲ್ಲ, ವಿದ್ಯಾವಂತರು IT BTಗಳಲ್ಲಿ ಕೆಲಸ ಮಾಡ್ತಾ ಇರೋರು ಕಳೆದ 2 ವರ್ಷದಿಂದ ನನ್ನನ್ನು ಸ್ವಂತ ಅವರು ಪರ್ಸನಲ್ ಆಗಿ ಸಂಪರ್ಕ ಮಾಡ್ತಾ ಇದ್ದಾರೆ. ನಮಗೆ ನಮ್ಮ ಜೀವನದಲ್ಲಿ ಅಥವಾ ವರ್ಷಕ್ಕೆ ಒಂದು ಸಲ ಗದ್ದೆಯಲ್ಲಿ ನಾವು ಕೆಲಸ ಮಾಡಬೇಕಂತೇಳಿ ಈ ನಿಟ್ಟಿನಲ್ಲಿ ಸಮುದಾಯದತ್ತ ಆಗ್ನೆಸ್ ಎಂಬ ಕಾರ್ಯಕ್ರಮದ ಮೂಲಕ ಆಗ್ನೆಸ್ಸಿನ ಸುಮಾರು 150 ವಿದ್ಯಾರ್ಥಿನಿಯರು ಇವತ್ತು ಗ್ರಾಮಾಂತರ ಪ್ರದೇಶದ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗುವುದರ ಮೂಲಕ ಇವತ್ತು ನೇಜಿ ನೆಡುವಂಥ ಕಾರ್ಯಕ್ರಮ ಈಗಾಗಲೇ ನಾವು ಇಲ್ಲಿಯ ಸಂಘಟಕರಲ್ಲಿ ಕೇಳಿದೆವು. ನಮಗೆ ದಯವಿಟ್ಟು ಅದನ್ನೊಂದು ಅವಕಾಶ ಮಾಡಿಕೊಡಿ. ವಿದ್ಯಾವಂತರಿಗೆ ಕೂಡ ಈ ಕೃಷಿಯ ಸವಲತ್ತು ಏನಿದೆ, ಕೃಷಿಯ ಸೌಭಾಗ್ಯ ಏನಿದೆ ಎಂಬುದರ ಸತ್ಯ ಅರಿವಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಯೋಜನೆಗೆ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಸ್ಥಳೀಯ ಆಡಳಿತದ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರುಗಳಿಗೆ, ಸಂಘಟಕರಿಗೆ ಮತ್ತು ಕೃಷಿ ಅಧಿಕಾರಿಗಳಿಗೆ, ಈ ಒಂದು ವಿಚಾರವನ್ನು ಸಂಘಟಿಸಿದಂಥ ಎಲ್ಲ ನನ್ನ ಸಂಘಟಕ ಮಿತ್ರರಿಗೆ ಅವರಿಗೆ ಶುಭವನ್ನು ಹಾರೈಸ್ತೇನೆ. ಖಂಡಿತವಾಗಿಯೂ ನಮ್ಮ ಕ್ಷೇತ್ರ ಮಾದರಿಯ ಕ್ಷೇತ್ರವಾಗಿ ಮೂಡಿ ಬರಲಿ. ಮುಂದಿನ ದಿನಗಳಲ್ಲಿ ಜನರಲ್ಲಿ ಎಲ್ಲದ ರೀತಿಯಲ್ಲಿ ಒಲವಿದೆ, ಕೃಷಿಯ ಬಗ್ಗೆ ವಿಶೇಷವಾದಂಥ ಒಲವನ್ನು ತೋರಿಸಿಕೊಂಡು ನಮ್ಮ ದೇಶ ಮತ್ತಷ್ಟು ಉತ್ತಮವಾಗಿ ಬೆಳೆಯಲಿ. ರೈತ ನಮ್ಮ ದೇಶದ ಬೆನ್ನೆಲುಬು ಎಂಬ ಸತ್ಯ ನಿಜವಾಗಲಿ ಎಂಬ ಹಾರೈಕೆಯೊಂದಿಗೆ ಎಲ್ಲರನ್ನು ಕೂಡ ವಂದಿಸ್ತಾ ಇದ್ದೇನೆ. ನಾನು ಕೃಷಿಯನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ. ಕೃಷಿ ಕೂಲಿ ಕಾರ್ಮಿಕರ ಕೊರತೆಯಿಂದ ಈ ಕೃಷಿ ಬೇಡ ಅಂತ ಹೇಳೋ ಒಂದು ಅವಸ್ಥೆಗೆ ಮುಟ್ಟಿದಾಗ ಅದನ್ನು ಉಳಿಸಿಕೊಳ್ಳುವಲ್ಲಿ, ಬೆಳೆಸಿಕೊಳ್ಳುವಲ್ಲಿ ಬಹಳ ಪ್ರಯತ್ನ ಪಟ್ಟುವವರು ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು. ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ. ನಾವೆಲ್ಲ ಮುಂಚೆ ಮನೆಯಲ್ಲಿದ್ದವರು ಕೃಷಿಯನ್ನೇ ಮಾಡ್ತಾ ಇದ್ದದ್ದು, ಬೇರೆ ಕೆಲಸವೇ ಇಲ್ಲ ನಮಗೆ. ಕಾಲ ಬದಲಾಗಿದೆ, ಜನರಿಗೆಲ್ಲ ವಿದ್ಯಾಭ್ಯಾಸ ಸಿಕ್ಕಿದೆ, ಮನೆ ಬಿಟ್ಟು ಹೊರಗಡೆ ಹೋದರು. ಆದ್ದರಿಂದ ನಮ್ಮ ಕೃಷಿಗೆ ಸ್ವಲ್ಪ ಹಿನ್ನಡೆಯಾಗಿದೆ. ಈ ಕೃಷಿಯನ್ನು ಉಳಿಸುವ ನಿಟ್ಟಿನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರ ಪ್ರಯತ್ನ ಶ್ಲಾಘನೀಯ. ಇದನ್ನು ನಾವು ಯಾವಾಗಲೂ ಹೇಳ್ತೇವೆ. ಕಳೆದ 2 ವರ್ಷಗಳಿಂದ ನಾವು ಈ ಮೆಷಿನ್ ಪದ್ಧತಿಯಲ್ಲಿ ನಾಟಿ ಮಾಡುವುದನ್ನು ಪ್ರಾರಂಭ ಮಾಡಿದ್ದೇವೆ. ಇದು 3ನೇ ವರ್ಷ. ಭಾಳಷ್ಟು ಸಮಯದ ಉಳಿತಾಯ ಮತ್ತು ಲಾಭದಾಯಕ ಒಂದು ವ್ಯವಸ್ಥೆಯಲ್ಲಿ ಈ ಕೃಷಿ ಈಗ ನಡೀತಾ ಇದೆ. ಇದನ್ನು ನಾವೆಲ್ಲರೂ ಪ್ರಯೋಗ ಮಾಡಿದರೆ, ಒಂದು ಕಾಲ ಇತ್ತು ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಹೇಳುವಂಥದ್ದು. ಕೃಷಿ ಇಲ್ಲದ ಜಾಗ ಅಲ್ಲಿ ದುರ್ಭಿಕ್ಷ ಜಾಸ್ತಿ ಅಂತ ಹೇಳಿ, ಎಲ್ಲಿ ಕೃಷಿ ಇಲ್ಲವೋ ಅಲ್ಲಿ ಊಟಕ್ಕೆ ಕೊರತೆ ಇದೆ ಅಂತ ಹೇಳುವ ಒಂದು ಮಾತು. ಈಗ ಅದನ್ನೆಲ್ಲ ಸುಳ್ಳಾಗಿಸುವಲ್ಲಿ ನಾವೆಲ್ಲರೂ ಪ್ರಯತ್ನ ಪಡಬೇಕು. ಎಲ್ಲ ಸಂಘ ಸಂಸ್ಥೆಗಳು, ಗ್ರಾಮಾಭಿವೃದ್ಧಿ ಯೋಜನೆಯವರು, ಹೆಚ್ಚಾಗಿ ಸ್ಥಳೀಯ ಸಂಸ್ಥೆಯವರು ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ನಾವೆಲ್ಲರೂ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆದರೆ ಈ ಕೃಷಿಯನ್ನು ಉಳಿಸಿಕೊಳ್ಳುವಲ್ಲಿ ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶವಾದ್ದರಿಂದ ಈ ಜಗತ್ತಿನಲ್ಲಿಯೇ ಭಾರತಕ್ಕೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳುತ್ತಾ ನಾವೆಲ್ಲರೂ ಈ ಕೃಷಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಬೇಕು, ಇದನ್ನು ಮುಂದುವರಿಸಬೇಕು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರಿಗೆ ನಾವು ಕೂಡ ಪ್ರೋತ್ಸಾಹ ಕೊಡಬೇಕು. ಅವರು ನಮಗೆ ಹೇಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅದೇ ರೀತಿ ನಾವು ಕೂಡ ಪ್ರೋತ್ಸಾಹ ಕೊಡಬೇಕು, ಕೃಷಿಯನ್ನು ಉಳಿಸಿಕೊಳ್ಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು ಸಮರ್ಪಿಸ್ತಾ ನನ್ನ ಮಾತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೆಯೇ ಕೃಷಿ ಇಲಾಖೆಯ ಜಂಟಿ ಆದ್ಯತೆಯಲ್ಲಿ 2013-14ನೇ ಸಾಲಿನಿಂದ ಇವತ್ತು ಕೃಷಿ ಯಂತ್ರಧಾರೆ ಕಾರ್ಯಕ್ರಮ ಕರ್ನಾಟಕ ರಾಜ್ಯಾದ್ಯಂತ ಈಗಾಗಲೇ ಕೆಲಸ ಪ್ರಾರಂಭ ಆಗ್ತಾ ಇದೆ. ಈಗಾಗಲೇ ನಾವು ತಿಳ್ಕೊಂಡ ಹಾಗೆ ಕೃಷಿಯಲ್ಲಿ ಸಾಕಷ್ಟು ಜನ ಹಿಮ್ಮುಖವಾಗುವಂಥ ಸಮಯದಲ್ಲಿ ಈಗಾಗಲೇ ನಾವು ಕೃಷಿ ಮೆಥಡ್ ಅಥವಾ ನಮ್ಮ ಮಿಷಿನ್ ನಾಟಿ ಕೃಷಿಯನ್ನು ಯಾಂತ್ರೀಕರಣ ಮಾಡಬೇಕು ಅನ್ನೋ ಚಿಂತನೆ ಮಾಡಿಕೊಂಡು ಈಗಾಗಲೇ ಯಂತ್ರದ ಮೂಲಕ ನಾಟಿ ಮಾಡುವಂಥ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಎಲ್ಲರೂ ಮಾತಾಡಿದಾಗೆ ಸಸಿಮಡಿ ಅಥವಾ ಈ ನಾಟಿ ಮಾಡಬೇಕಾದ್ರೆ ಇದಕ್ಕೆ ಸಸಿಮಡಿ ಮಾಡುವಂಥದ್ದು ಭಾರಿ ಇಂಪಾರ್ಟೆಂಟ್. ಇದರಲ್ಲಿ ಮೂಲವಾಗಿ ನಮ್ಮ ಏನು ಸಸಿಮಡಿ ಏನಿದೆಯಾ ಇದರ ಮಣ್ಣನ್ನು ಜರಡಿ ಮಾಡಿಟ್ಕೊಂಡು ಅಥವಾ ಯಾವುದೇ ಕಲ್ಲು ಇಲ್ಲದ ರಹಿತವಾಗಿ ನಮ್ಮ ಮಣ್ಣು ರೆಡಿಯಾಗಿರಬೇಕು. ಆಮೇಲೆ ಬಿತ್ತನೆ ಬೀಜ, ಈ ಬೀಜ ನೀವು ಯಾವುದು ಆಯ್ಕೆ ಮಾಡ್ತೀರಾ ಆ ಬೀಜ ನೀವು ಆಯ್ಕೆ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಸಂಶೋಧನೆ ಮಾಡ್ಕೊಂಡು ಅದನ್ನು ಬೀಜೋಪಚಾರ ಮಾಡೋದ್ರ ಮೂಲಕ ನಾಟಿಗೆ ಸಿದ್ಧಪಡಿಸ್ಕೊಳ್ಬೇಕು. ನಂತರದಲ್ಲಿ ನಮಗೆ 1 ಇಂಚು ದಪ್ಪದಲ್ಲಿ ಮಣ್ಣನ್ನು ಹಾಸ್ಕೊಂಡು ಅದರ ಮೇಲೆ ಬೀಜವನ್ನು ಚೆಲ್ಲಿಬಿಟ್ಟು ಆ ಮೂಲಕ ಸಸಿ ಮಡಿ ಬರಬೇಕು. ಬೀಜ ಬಿತ್ತನೆ ಮಾಡಿದ 12ರಿಂದ 15 ದಿವಸದೊಳಗೆ ನಾಟಿಗೆ ಅದು ಸೆಟ್ ಆಗಿರುತ್ತೆ. ಈ ಒಂದು ಸಸಿಯನ್ನು ಮಿಷಿನ್ ಮೂಲಕ ನಾಟಿ ಮಾಡಿದಾಗ 4 ಸಾಲು ಇರ್ಬೋದು, 8 ಸಾಲು ಇರ್ಬೋದು, ಅಥವಾ ಈ ರೀತಿ ಬೇರೆ ಬೇರೆ ರೀತಿಯ ಮಿಷಿನ್ಗಳು ನಮ್ಮಲ್ಲಿದೆ. ಇವತ್ತು 8 ಸಾಲಿನ ಮಿಷಿನನ್ನು ನಾವು ಇಲ್ಲಿ ಪ್ರಾಯೋಗಿಕವಾಗಿ ಪ್ರಾತ್ಯಕ್ಷಿಕೆ ಮಾಡ್ತಾ ಇದ್ದೀವಿ. ಈಗಾಗಲೇ
8 ಸಾಲಿನಲ್ಲಿ 3 ರಿಂದ 4 ಸಸಿಯನ್ನು ಮಾತ್ರ ನಾಟಿ ಮಾಡುವಂಥದ್ದು. ನಾಟಿ ಮಾಡಿದ 10, ನಾಟಿ ಮಾಡಿದ 20, ನಾಟಿ ಮಾಡಿದ 30 ದಿನಗಳಲ್ಲಿ ಅದಕ್ಕೆ ಒಂದು ಕೋನೋ ವಿಡಾರನ್ನು ಬಳಕೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದೆ. ಆದರೆ ನಾವು ಏನು ನಿರೀಕ್ಷೆ ಮಾಡ್ತೇವೆ, ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಆದಾಯ ಬರಲಿಕ್ಕೆ ಈ ಒಂದು ವ್ಯವಸ್ಥೆ ಪೂರಕ ಆಗುತ್ತೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ರೈತರು ಈ ಕೃಷಿ ನಾಟಿಗೆ ಅಥವಾ ಭತ್ತ ನಾಟಿ ಕೆಲಸಕ್ಕೆ ಸಪೋರ್ಟ್ ಮಾಡಿದಲ್ಲಿ ನಮ್ಮ ಕೃಷಿ ಯಂತ್ರಧಾರೆಯಲ್ಲಿ ಇಲ್ಲಿ ಬಿ ಪಾಯಿಂಟ್ ಅಥವಾ ಇಲ್ಲಿ ಒಂದು ಉಪ ಕೇಂದ್ರವನ್ನು ನಾವು ಮಾಡಲಿಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳ್ತಾ, ಎಲ್ಲರೂ ಕೂಡ ಈ ಒಂದು ಕಾಯಕ ಇದು HMC ಇದೊಂದು ತಪಸ್ಸಿದು. ಈ ತಪಸ್ಸಿಗೆ ತಾವೆಲ್ಲರೂ ಕೂಡ ಸಹಕಾರ ನೀಡ್ತೀರಿ ಅಂತೇಳಿ ಆಶಿಸ್ತೇನೆ ಅಂತ ಎಲ್ರಿಗೂ ಕೂಡ ಶುಭವಾಗಲಿ ಅಂತ. ನಮಸ್ಕಾರ, ನಾನು ಮಹಾಬಲೇಶ್ವರ ಭಟ್ ಅಂತೇಳಿ ಇಲ್ಲೇ ಹತ್ತಿರ ಬಂಡರ ಬೈಲಲ್ಲಿ ವಾಸವಾಗಿದ್ದೇನೆ. 300 ಗ್ರಾಮ 10-15 ವರ್ಷ ಆಯಿತು ಇಲ್ಲಿಗೆ ಬಂದು. ದೊಡ್ಡ ಕೃಷಿಕನಲ್ಲ, ಆದರೆ ಕೃಷಿಯ ಮೇಲೆ ತುಂಬ ಆಸಕ್ತಿ ಇರುವ ನಮ್ಮ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳುವಂಥದ್ದು ಬಂದದ್ದು ನಮ್ಮ ಈ ಜಿಲ್ಲೆಗೆ ಅಥವಾ ಈ ನಮ್ಮ ರಾಜ್ಯಕ್ಕೆ ವರದಾನ ಅಂತಲೇ ಹೇಳಬೇಕು. ಯಾಕೆ ಅಂತ ಹೇಳಿದರೆ, ತುಂಬ ಪತ್ರಿಕೆಗಳಲ್ಲಿ ಇದು ಟಿ ವಿಗಳಲ್ಲೆಲ್ಲ ಪ್ರಚಾರ ಬರ್ತದೆ, ಆದರೆ ಜನರಿಗೆ ಅದು ತಲುಪುವುದಿಲ್ಲ. ಬರೀ ಮಾಹಿತಿಯನ್ನಷ್ಟೇ ಕೊಟ್ಟರೆ ಅದನ್ನು ಜಾರಿಗೆ ತರಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಪ್ರಾತ್ಯಕ್ಷಿಕೆಗಳು ತುಂಬ ಸಹಕಾರಿ. ನಮ್ಮ ಸರ್ಕಾರ ಕೂಡ ತಕ್ಕ ಮಟ್ಟಿನ ಪ್ರೋತ್ಸಾಹವನ್ನು ಕೊಡ್ತದೆ, ಆದರೆ ಪ್ರೋತ್ಸಾಹ ಕೊಡೋದು ಇನ್ನೂ ಜಾಸ್ತಿ ಆಗಬೇಕು ಅಂತ ಹೇಳೋದು ನನ್ನ ಅಂಬೋಣ. ಯಾಕೆಂತ ಹೇಳಿದ್ರೆ, ಸರ್ಕಾರ ಬರೀ ಒಂದು ಪ್ರಚಾರಕ್ಕಾಗಿ ಪೇಪರ್ನಲ್ಲಿ ಕೊಡಲಿಕ್ಕೆ ಬೇಕಾಗಿ ಸಾಕ್ಷರ ಗ್ರಾಮ ಮತ್ತು ಸಮೃದ್ಧಿ ಗ್ರಾಮ ಎಲ್ಲ ಹೇಳ್ತದೆ, ಆದರೆ ನಿಜವಾದ ಸ್ವಚ್ಛತೆಯೂ ಇಲ್ಲ, ನಿಜವಾದ ಸಾಕ್ಷರತೆಯೂ ಇಲ್ಲ, ನಿಜವಾದ ಯಾವುದೂ ಇಲ್ಲ. ಬರೀ ಪ್ರಚಾರಕ್ಕಾಗಿ ಪ್ರಯೋಜನ ಇಲ್ಲ. ಯಾವುದಿದ್ದರೂ ಕೂಡ ಅದು ಮನುಷ್ಯನ ಜೀವನಕ್ಕೆ ಪ್ರಯೋಜನಕಾರಿಯಾಗಿ ಬರಬೇಕು, ಸಾಮಾನ್ಯ ಜನರಿಗೆ ತಲುಪಬೇಕು. ಆ ದೃಷ್ಟಿಯಿಂದ ಈ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಎಷ್ಟು ಹೇಳಿದರೂ ಸಾಕಾಗೋದಿಲ್ಲ. ನಮಗೆ ಇಲ್ಲಿ ಗುರುಪುರದಿಂದ ಯಂತ್ರಾದಿಗಳು ಬರುವಂಥ ಸಂದರ್ಭ, ಇದು ಇಲ್ಲಿಯೇ ಆಗುವಂಥ ಪರಿಸ್ಥಿತಿ ನಮಗೆ ಬಂದಿದ್ದು ನಮ್ಮ ಮನಸ್ಸು ಪರಿವರ್ತನೆ ಆದರೆ. ಒಂದು ಮನಸ್ಸು ಪರಿವರ್ತನೆ ಆಗಲಿಕ್ಕೆ ಮತ್ತು ಕೃಷಿ ಆಗಲಿಕ್ಕೆ 2 ತೊಂದರೆ. ಒಂದು, ಬೆಳೆ ಮಾಡಿದ್ದಕ್ಕೆ ಸರಿಯಾದ ಮೌಲ್ಯ ಸಿಗುವುದಿಲ್ಲ. ಅದಕ್ಕೆ ಸರ್ಕಾರ ಬೆಂಬಲ ಬೆಲೆ ಕೊಡುವಂತಹ ವ್ಯವಸ್ಥೆ ಅತಿ ಅಗತ್ಯ. ಈಗ ಯಂತ್ರಕ್ಕಾದರೂ ಬಾಡಿಗೆ ಕೊಡೋದೇ ಆಗೋದಿಲ್ಲ, ಅಥವಾ ಫರ್ಟಿಲೈಸರ್ ಹಾಕೋದೇ ಆಗೋದಿಲ್ಲ. ಅದರ ಉತ್ಪಾದನಾ ವೆಚ್ಚ ಎಷ್ಟು ಉಂಟೋ ಅಷ್ಟು ವೆಚ್ಚ ನಮಗೆ ನಷ್ಟ ಆಗದಾಗೆ ನೋಡಿಕೊಳ್ಬೇಕು. ಆಗ ಮಾಡುವವರಿಗೆ ಉತ್ಸಾಹ ಬರ್ತದೆ ಅಲ್ವ? ಆದರೆ ಉತ್ಸಾಹ ಬರೋದಿಲ್ಲ. ಅಂತೂ ನಮ್ಮ ಈಗಿನ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರ ಈ ಕೃಷಿಗೆ ಭಾಳ ಒತ್ತು ಕೊಡುವಂತಹ ಸಂದರ್ಭ ಮತ್ತು ಅವಕಾಶಗಳು ಕಾಣುತ್ತಾ ಇದೆ. ಅಂಥ ಉತ್ತಮ ಆಡಳಿತ ಬಂದು ನಮ್ಮ ದೇಶಕ್ಕೆ ಕೃಷಿಕರಿಗೆ ತುಂಬ ಪ್ರೋತ್ಸಾಹ ಸಿಕ್ಕಿ ನಮ್ಮ ದೇಶ ಕೃಷಿ ಪ್ರಧಾನ ದೇಶ ಅಂತ ಪ್ರಚಾರ ಇದ್ದ ಹಾಗೆ ಕೃಷಿ ಪ್ರಧಾನ ದೇಶವೇ ಆಗಲಿ, ಪರದೇಶಕ್ಕೂ ಕೂಡ ನಮ್ಮ ವಸ್ತುಗಳನ್ನು ರಫ್ತು ಮಾಡುವಂಥ ಅವಕಾಶ ನಮಗೆ ಸಿಗಲಿ. ಹಾಗಾಗಿ ನಮ್ಮ ಭಾರತ ಹಿಂದಿನ ನಮ್ಮ ಪುರಾಣ ಕಾಲದ ಭಾರತದಂತೆ ಸಮೃದ್ಧಿ ಭಾರತಿಯಾಗಿ ನೆಲೆಗೊಳ್ಳಿ, ಜನರಿಗೆ ಅಂಥ ಸದ್ಬುದ್ಧಿ ಬರಲಿ ಅಂತ ಬೇಡಿಕೊಂಡು ನಾನು 2 ಮಾತನ್ನು ಮುಗಿಸ್ತೇನೆ.